ಸಾಂಪ್ರದಾಯಿಕ ಕಲೆಗಳ ಪ್ರಚಾರ ಕೇಂದ್ರವಾದ ಸಿಇ ಕಾಮತ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯಡಿ ಉತ್ಪಾದಿಸಲಾದ ಕಲಾಕೃತಿಗಳು ಎಣಿಕೆಗೂ ಸಿಗಲಾರದಷ್ಟು. ಕಲಾವಿದನ ಕನಸುಗಳಿಗೆ ಜೀವ ಕೊಡೋ ಈ ಸಂಸ್ಥೆ ಇದೀಗ ನೂತನ ಸೇವಾ ಔಟ್ಲೆಟ್ ಒಂದನ್ನು ಬಂದರು ನಗರಿ ಮಂಗಳೂರಿನಲ್ಲಿಯೂ ಆರಂಭಿಸಿದೆ. ಹಾಗಿದ್ರೆ ಕಾರ್ಯಕ್ರಮ ಯಾವ ರೀತಿ ಇತ್ತು, ಯಾವೆಲ್ಲ ಬಗೆಯ ಕಲಾಕೃತಿಗಳು ಕಣ್ಮನ ಸೆಳೆಯಿತು, ನೀವೇ ನೋಡಿ. ಆಹಾ, ಎಷ್ಟೊಂದು ಅದ್ಭುತ ಕಲಾಕೃತಿಗಳು! ಕಲಾವಿದನ ಕುಂಚದಲ್ಲಿ ಅರಳಿದ ಒಂದೊಂದು ಪ್ರತಿಮೆಯು ನಯನ ಮನೋಹರ, ಒಂದಕ್ಕಿಂತ ಒಂದು ನಿಜಕ್ಕೂ ಸುಂದರ, ಅತಿ ಸುಂದರ. ಹೌದು, ಇದು ಕೆನರಾ ಬ್ಯಾಂಕ್ ಪ್ರಾಯೋಜಿತ ಸಿಇ ಕಾಮತ್ ಕುಶಲಕರ್ಮಿಗಳ ಸಂಸ್ಥೆಯ ನೂತನ ಔಟ್ಲೆಟ್ ಕಲಾಕೌಸ್ತುಭ. ಇಂದು ನಗರದ ಬಲ್ಮಠ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಮಂಗಳೂರು ಸರ್ಕಲ್ ಆಫೀಸ್ ವಠಾರದಲ್ಲಿ ಈ ನೂತನ ಸೇವಾ ಔಟ್ಲೆಟ್ ಶುಭಾರಂಭಗೊಂಡಿದ್ದು, ಕೆನರಾ ಬ್ಯಾಂಕಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎ.ಮಣ ನೂತನ ಮಾರಾಟ ಮಳಿಗೆಯನ್ನ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಇದೇ ವೇಳೆ ವಿದ್ಯಾರ್ಥಿ ವೇತನ ನೀಡಲಾಯಿತು. Today we have inaugurated the first institute of Sekia, that is the Artisans Institute that we have in Karkala. This was set up way back in 1997 for propagating and for increasing the culture and artisans' value in India. And this institute was founded on 22nd of February 1997. Today we are celebrating the 25th anniversary of this institute. And Canara Bank has got 78 other institutes like this where we give self-employment to a lot of students, especially the rural youth. We are giving them education in various self-employment training institutes so that they can stand on their feet. Long before the government thought of any self-employment trainings, we along with Dharmasthala, we had started off these root setis and art setis, and we are proud that we are helping the society in many ways, creating employment for the youth, creating a livelihood, and seeing that they are well settled in life. We have till now almost 8,90,000 students. We have given training to them. Almost 74% of them have been settled. We have also given credit linkage to about 50% of them. They take various loans from our bank and they are able to set up their own institutes, give employment to others also. ನಿರುದ್ಯೋಗಿ ಯುವಕರಿಗೆ ವಿವಿಧ ಸ್ವಯಂ ಉದ್ಯೋಗ ಉಪಕ್ರಮಗಳಲ್ಲಿ ತರಬೇತಿ ನೀಡುವುದಕ್ಕಾಗಿಯೇ ಸಿಇಕೆಐಎ ಅಂದ್ರೆ ಸಿಇ ಕಾಮತ್ ಇನ್ಸ್ಟಿಟ್ಯೂಟ್ ಹುಟ್ಟಿಕೊಂಡಿದೆ. ಅದೆಷ್ಟೋ ಕುಶಲಕರ್ಮಿಗಳನ್ನ ಈ ಸಂಸ್ಥೆ ಸೃಷ್ಟಿಸಿದೆ. ಬಹುತೇಕರು ಲಾಭದ ಹಾದಿಯನ್ನು ಕೂಡ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಇಂದಿಗೆ ಸರಿಯಾಗಿ ಸಿಕಿಯಾ ಸಂಸ್ಥೆ ಆರಂಭವಾಗಿ 25 ವರ್ಷಗಳನ್ನ ಪೂರೈಸಿ ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. 1000ಕ್ಕೂ ಅಧಿಕ ಕರಕುಶಲಕರ್ಮಿಗಳಿಗೆ ಎಲ್ಲಾ ರೀತಿಯ ಸಲಕರಣೆ, ಉಚಿತ ಊಟ, ವಸತಿ ನೀಡಿ ಪೋಷಿಸುತ್ತಾ ಬಂದಿದೆ. ಅಂತಹ ಎಲ್ಲಾ ಕುಶಲಕರ್ಮಿಗಳ ಆರ್ಥಿಕತೆಗೆ ಬಲ ನೀಡಲು ಇಂದು ಕಲಾ ಕೌಸ್ತುಭವನ್ನ ಆರಂಭಿಸಲಾಗಿದೆ.
make them skilled in metal, in the wood, as well as in the art crafts. So today, that Sekia Institute in near Karnataka is completing 25 years of Silver Jubilee celebration. They have trained nearly thousands of training by giving them training for 18 months by free lodging, free boarding, and they have been made into our ಶಿಲ್ಪಿಗಳಲ್ಲಿ ಉನ್ನತಿಯನ್ನು ಸಾಧಿಸುವಂತೆ ಅದಕ್ಕೆ ಬೇಕಾದ ಪ್ರಶಿಕ್ಷಣವನ್ನು ನಮ್ಮ ಸೆಕಿಯ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೊಡ್ತಾ ಉಂಟು. ನಮ್ಮಲ್ಲಿ ಸಾಧಾರಣ 798 ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು ಈ ಒಂದು ಶಿಲ್ಪಕಲೆಯಲ್ಲಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಇಲ್ಲಿ ಕಲ್ಲು, ಮರ ಹಾಗೂ ಲೋಹ ಶಿಲ್ಪಗಳಲ್ಲಿ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಸೊ ಇದು 18 ತಿಂಗಳ ಕಾಲ ಒಂದು ಟ್ರೈನಿಂಗು. ಹಾಗೆ ಒಂದು ಟ್ರೈನಿಂಗ್ ಟೈಮಲ್ಲಿ ಪ್ರತಿಯೊಂದು ಸೌಲಭ್ಯಗಳನ್ನು ನಾವು ಕೆನರಾ ಬ್ಯಾಂಕ್ ವತಿಯಿಂದ ಕೊಡ್ತಾ ಇದ್ದೀವಿ. ಈ ಔಟ್ಲೆಟ್ಟು ನಮ್ಮಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಅವರ ಒಂದು ಸುಮಾರು 2 ವರ್ಷಗಳ ಕಾಲ ಏನು ಅವರಿಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂತೇಳಿ ಅದೇ ಥರ ಅವರಿಗೆ ಒಂದು ಮಾಡಿ ಇಲ್ಲಿ ಒಂದು ನಾವು ಸೇಲ್ ಮಾಡೋದಕ್ಕೊಂದು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಈ ಒಂದು ತರಬೇತಿಯ ನಂತರ ಕೂಡ ಅವರಿಗೆ 2 ವರ್ಷಗಳ ಕಾಲ ಅವರನ್ನು ಒಂದು ಬೆಳೆಸೋದಕ್ಕೋಸ್ಕರ ಹಾಗೂ ಅವರಿಗೆ ಸಾಲಗಳ ಒಂದು ಕೂಡ ಕೆನರಾ ಬ್ಯಾಂಕ್ ವತಿಯಿಂದ ಕೊಡ್ತಾ ಇದ್ದೀವಿ. 50 ರೂಪಾಯಿಂದ ಹಿಡಿದು ಸುಮಾರು 1 ಲಕ್ಷವರೆಗೆ ಇರುವಂತಹ ಇದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹಾಗೂ ಇದರದ್ದು ಎಲ್ಲ ಲಾಭ ಕೂಡ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ. ಯಾವುದೇ ಬ್ಯಾಂಕಿನಿಂದ ನಾವು ಯಾವುದೇ ಲಾಭವನ್ನು ಇದನ್ನು ಪಡೆಯೋದಿಲ್ಲ. ಒಟ್ನಲ್ಲಿ ಕನಸುಗಾರನ ಸ್ವರ್ಗ ಅಂತಲೇ ಕರೆಯಬಹುದಾದ ಈ ಕಾಮತ್ ಇನ್ಸ್ಟಿಟ್ಯೂಟ್ನ ಈಗ ನಮ್ಮೂರಲ್ಲೇ ಕಲಾ ಕೌಸ್ತುಭ ಎಂಬ ಸೇವಾ ಔಟ್ಲೆಟ್ ಅನ್ನು ಆರಂಭಿಸಿದೆ. ಕಲೆಗಾರನ ಕಲಾ ಕುಂಚದಲ್ಲಿ ಅರಳಿದ ವಿವಿಧ ಕಲಾಕೃತಿಗಳನ್ನು ನೋಡಿ ನಿಮ್ಮದಾಗಿಸಿ. ನಿಜಕ್ಕೂ ನಿಮಗೆ ಕನಸುಗಾರನ ಸ್ವರ್ಗ ಹೇಗಿರುತ್ತೆ ಅನ್ನೋದರ ಅರಿವಾಗುತ್ತೆ. ಅವಿನಾಶ್ ಜೊತೆ ರಕ್ಷಿತಾ ಆಳ್ವಾ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.